ನಮಸ್ತೆ ಸ್ನೇಹಿತರೆ. ಬೇಡ ಅಂತ ನಿರ್ಧಾರ ಮಾಡಿದ ಮೇಲೆ ಅದರ ಬಗ್ಗೆ ಚಿಂತಿಸಬಾರದು. ಅದು ವಸ್ತು ಆದರೂ ಸರಿ, ವ್ಯಕ್ತಿಯಾದರೂ ಸರಿ. ನಿನ್ನ ಕಣ್ಣೀರು ನಿನ್ನೊಂದಿಗೆ ಇರಲಿ, ಹೊರ ಜಗತ್ತಿಗೆ ತೋರಿಸಬೇಡ. ಏಕೆಂದರೆ ನಿನ್ನ ನೋವುಗಳಿಗೆ ನಿನ್ನವರೇ ಬೆಲೆ ಕೊಡುವುದಿಲ್ಲ. ಇನ್ನು ಈ ಜಗತ್ತು ಬೆಲೆ ಕೊಡುತ್ತಾ? ಮನುಷ್ಯ ಹಣ ಉಳಿಸಲು ಕಷ್ಟಪಡುವಷ್ಟು ಸಂಬಂಧಗಳನ್ನು ಉಳಿಸಲು ಪ್ರಯತ್ನ ಪಡುವುದಿಲ್ಲ. ಏಕೆಂದರೆ ಅವನಿಗೆ ಸಂಬಂಧಗಳಿಗಿಂತ ಹಣನೇ ಮುಖ್ಯ ಆಗಿಬಿಡುತ್ತೆ. ಪ್ರಪಂಚ ಹೇಗೆ ಅಂದರೆ, ಪೂರ್ತಿ ಕಹಿಯಾದರೆ ಉಗಿದು ಬಿಡ್ತಾರೆ, ಪೂರ್ತಿ ಸಿಹಿಯಾದರೆ ನುಂಗಿ ಬಿಡ್ತಾರೆ. ನಿಮ್ಮವರೇ ನಿಮ್ಮನ್ನು ಹೊರಗಿನವರಾಗಿ ನೋಡಿದ ಮೇಲೆ ನೀವು ಹೊರಗಿನವರಾಗೇ ಇದ್ದು ಬಿಡಿ. ಅದೇ ಬುದ್ಧಿವಂತಿಕೆ. ನಿಮಗೆ ಬೆಲೆ ಇಲ್ಲ ಅಂದ ಮೇಲೆ ನಿಮ್ಮವರು ಅನಿಸಿಕೊಂಡಿದ್ರು ಅವರು ಶ್ರೀಮಂತರೇ ಆಗಿದ್ರು ನೀವು ಅಲ್ಲಿಗೆ ಹೋಗದಿರುವುದೇ ಕ್ಷೇಮ. ಬಿಸಿ ಪಾಯಸದಿಂದ ನಾಲಿಗೆ ಸುಟ್ಟುಕೊಂಡ ಮಗು ಮೊಸರನ್ನು ಊದಿ ಊದಿ ಕುಡಿದಂತೆ ದುರ್ಜನರ ಮೋಸಕ್ಕೆ ಒಳಗಾದ ಮೇಲೆ ಸಜ್ಜನರ ಸಂಘಕ್ಕೂ ಹೆದರಬೇಕಾಗುತ್ತದೆ. ಜನರಿಗೆ ನೀವು ಬದಲಾದದ್ದು ಮಾತ್ರ ಬೇಗ ಕಾಣಿಸುತ್ತೆ. ಆದರೆ ಅವರು ಆಡಿದ ಯಾವ ಮಾತಿನಿಂದ, ಅವರು ಮಾಡಿದ ಮೋಸದಿಂದ ನೀವು ಬದಲಾಗಿದ್ದು ಅನ್ನೋದು ಮಾತ್ರ ಕಾಣಿಸೋದಿಲ್ಲ. ನೀವು ಆಡುವ ಮಾತಲ್ಲೆಲ್ಲ ತಪ್ಪು ಹುಡುಕುವವರಿಗೆ ನೀವು ಒಳ್ಳೆಯವರಾಗೋಕೆ ಸಾಧ್ಯವಿಲ್ಲ. ನಿಮ್ಮ ಒಳ್ಳೆತನ ನಿಮ್ಮ ಅಂತರಾತ್ಮಕ್ಕೆ ತಿಳಿದರೆ ಸಾಕು. ಒಳ್ಳೆಯ ಜನರನ್ನ ಪರೀಕ್ಷೆ ಮಾಡಬೇಡಿ. ಯಾಕಂದ್ರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡಲ್ಲ, ಬದಲಾಗಿ ನಿಮ್ಮ ಜೀವನದಿಂದ ದೂರ ಉಳಿದು ಬಿಡ್ತಾರೆ. ಸತ್ಯ ಏನಪ್ಪ ಅಂದರೆ, ಕಣ್ಣಿಗೆ ಕಾಣುವ ಜನ ಬದಲಾಗಬಹುದು, ಆದರೆ ಕಾಣದೇ ಇರೋ ದೇವರು ಎಂದೂ ಬದಲಾಗಲ್ಲ. ಅವನನ್ನು ನಂಬಿ ಬದುಕಿಬಿಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.